ಯಾನೆಲ್ಲ ಇಪ್ಪಣ ನಮ್ಮ ನೀಯರ್ನೇ ಇಜ್ಜಿ ಸರಿಯಾತೆ ಎಲ್ಲ ಸುರುಡುದು ಮೀಕ ಮೈಸೂರದ ನೀರದ ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥಜಿ ಅಂತ. ಈಗ ಗಂಟೆ ಆಯ್ತು, ಕರೆಕ್ಟ್ 8:15 ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು ಪಿರಿ ಪಿರಿ. ಅದೇ ರೀತಿ ನಮ್ಮ PG ಸೆಟ್ ಆಯ್ತು. ನೀವೇ ನೋಡಿ, PG ತರ ಇಲ್ಲ, ನೋಡ್ಲಿಕ್ಕೆ ಒಂದು ರೂಮ್ ತರ ಉಂಟು. ಆಚೆ ಸೈಡ್ ಅಂತ ಇಲ್ಲ, ಒಂದು ಅಡಿಕೆ ಹಾಕುವ ಪತ್ತಾಯ ತರ ಉಂಟು ನೋಡಿ ಅಂತ, ಒಂದು ರೂಮ್ ತರ ಉಂಟು. ಚಿಕ್ಕೊಂದು ಫ್ಯಾನ್ 5,000 ರೂಪಾಯಿಗೆ. ಇದಕ್ಕೆ ಪರ್ ಮಂತ್ 5,000 ರೂಪಾಯಿ ಕೊಡಬೇಕು. ಒಂದು ಇದರಲ್ಲಿ ಗಂಟೆ 6-5 ಆಗಿದೆ. ಅದೇ ರೀತಿ ಈಗ ಊಟ ಮಾಡುವ. ಒಳ್ಳೆ ರೀತಿಯಲ್ಲಿ PGಯಿಂದ ಸಿಕ್ಕಿದ ಊಟ, ಕೋಳಿ ಪದಾರ್ಥ ಮತ್ತು ಬಿಳಿ ಅನ್ನ ನೋಡಿ. ಬೊಳ್ದರಿತ ಒಣಸಲ ಕೋರ್ದೈಪ್ ಎಂಚೊಂಡು ಅಂತಲ್ಲ, ಕಲ್ಪನೆ ಗೊತ್ತು ನಿಮಗೆ, ಕಲ್ಪನೆ ಕೋರ ಕೆಲಸವನ್ನು ಮಾಡಿ ಗೊತ್ತು. ಆ ಟೈಪ್ ಬಿಡುಪು ಹಿಂದಿ ಮಂಚ ಎಂಚೊಂಡು ತೂಕ. ನಾನು ಈಗ PGಯಲ್ಲಿ ಇದ್ದೇನೆ. ಮೈಸೂರಿನಿಂದ 11 ಕಿಲೋಮೀಟರ್ ದೂರದಲ್ಲಿ ಊಟಗಲ್ಲು ಅಂತ ಹೇಳ್ತಾರೆ, ಅಲ್ಲಿ ಇದ್ದೇನೆ PGಯಲ್ಲಿ. PGಗೆ ತಿಂಗಳಿಗೆ 5,000 ರೂಪಾಯಿ, ಅಡ್ವಾನ್ಸ್ 5,000 ರೂಪಾಯಿ ಕೊಟ್ಟಿದ್ದೇನೆ. ನಾನು ಅಂತೂ ಫ್ರೆಂಡ್ ಇರುವುದು. ಅದೇ ರೀತಿ ಈ ಒಂದು ಚಿಕ್ಕ ಒಂದು PG ನೋಡ್ಲಿಕ್ಕೆ ಒಳ್ಳೆದಿಲ್ಲ, ಒಂದು ರೂಮ್ ತರ ಉಂಟು, ಚಿಕ್ಕ ಫ್ಯಾನ್, ಎಲ್ಲದು ಚಿಕ್ಕದೇ. ಅದೇ ರೀತಿ ಊಟ ಮಾಡುವ. PGಯ ಊಟ ಕೋಳಿ ಪದಾರ್ಥ ಮತ್ತು ಸ್ವಲ್ಪ ಬಿಳಿ ಅನ್ನ. ಇದು ನನಗೆ ಅಷ್ಟು ಒಳ್ಳೇದಾಗುದಿಲ್ಲ, ಯಾವ ರೀತಿಯಲ್ಲಿ ಉಂಟಂತ ನಮ್ಮ ಟೇಸ್ಟ್ ಮಾಡುವ. ಎಂಚೊಣ್ಣು ತೂಕ ಒಂದು ಕೋರಿತ ತುಂಡು, ಬದನದ ತುಂಡತ್ತ ಕೋರಿತ ತುಂಡು PG ಇಂಚನೆ ಉಪ್ಪು ಎಂಕ್ಲು ಬತ್ತನಂಡದು ಕೋರಿದ ಇಪ್ಪು ಅಂತ ನನಗೆ PG ಎಂಚೊಂಡು ತೂಕ. ತೊಂದರೆ ಫುಲ್ ಮಸಾಲ ಮಾಡ್ತಾರೆ, ಕಳೆದು ಬಿಟ್ಟಿದ್ದಾರೆ ಮಸಾಲ ಮಾಡು. ಒಂದು PGದ ಒಣಸು ಫ್ರೆಂಡ್ಸ್, ಕೋರ್ದ ಕಜಿಪುಲ ಬೊಳ್ದಾರಿತ ಒಣಸಲ ಪಾತ್ರ ಚಂದ ಸ್ವಲ್ಪ ಪಾತ್ರೆ. ಚಿಕ್ಕ PG, ಅದ್ರದ್ದು PG ಅಲ್ಲ, ಒಂದು ರೂಮ್ ತರ ಇರೋದು. ಗಡಿಯಾರ ಉಂಟು, ಫ್ಯಾನ್ ಉಂಟು, ಬಲ್ಬ್ ಉಂಟು, ಸ್ವಿಚ್ ಉಂಟು, ಪ್ಯಾಂಟ್ ಉಂಟು, ಮತ್ತೊಂದು ಸ್ಟ್ಯಾಂಡ್ ಉಂಟು, ಮತ್ತೊಂದು ಮಂಚ ಉಂಟು. ಇನ್ನೊಂದು ಮಂಚ ಆಚೆ ಸೈಡ್ ಅಲ್ಲಿ ಉಂಟಂತೆ, ಅವರು ತರ್ತಾರಂತೆ. ಇದಕ್ಕೆ ತಿಂಗಳಿಗೆ 5,000 ರೂಪಾಯಿ ಕೊಡಬೇಕು ಫ್ರೆಂಡ್ಸ್. ಊಟ ಮಾಡಿ ಮತ್ತೆ ಸಿಕ್ಕಿದ್ರೆ, ಇಲ್ಲದ್ರೆ ನಾಳೆ ಸಿಗುವ. ಇದೊಂದು PG. ಹಾಯ್ ಫ್ರೆಂಡ್ಸ್, ಗಂಟೆ ಬೆಳಿಗ್ಗೆ 6:45. ಒಳ್ಳೆ ರೀತಿಯಲ್ಲಿ ಚಳಿ ಉಂಟು. ನಮ್ಮ ರೂಮಿನಿಂದ, ನಮ್ಮ PGನಿಂದ ಹೊರಗಡೆ ವ್ಯೂ ಪಾಯಿಂಟ್ ಈ ರೀತಿ ಉಂಟು. ಫುಲ್ಲು PG ಬಿಲ್ಡಿಂಗು ರೂಮ್ ಇರುವುದು, ನೀವೇ ನೋಡಿ. ಈಗ ನಾವು ಅಲ್ಲು ಉಜ್ಜಿ ಬರುವ. ನಮಗೆ ಎಷ್ಟು ಗಂಟೆಗೆ ಹೋಗ್ಲಿಕ್ಕೆ? 9 ಗಂಟೆಗೆ ಹೋಗ್ಲಿಕ್ಕೆ. ಸ್ವಲ್ಪ ಹತ್ತಿರ ಇರುವುದು, 1.5 ಗಂಟೆ ಇರುವುದು. ಯಾವ ಕಂಪನಿ ಅಂತ ಹೇಳುದಲ್ಲ, ಅದರ ಬಗ್ಗೆ ಮತ್ತೆ ಒಂದು 2 ದಿವಸ 3 ದಿವಸ ಕಲಿತು ಮತ್ತೆ ಹೇಳ್ತೇನೆ, ಆಯ್ತಾ? ಅದೇ ರೀತಿ ನಾವು ಈಗ ದೂರ ಹೋಗುವ. ಅಲ್ಲು ಉಜ್ಜುವ, ಕೆಳಗೆ ಇರುದು ಟಾಯ್ಲೆಟ್ ಎಲ್ಲ. ಫ್ರೆಂಡ್ ಹೋದ ಒಳ್ಳೆ ರೀತಿಯಲ್ಲಿ. ಇದು PG ಫ್ರೆಂಡ್ಸ್. ನಿನ್ನೆ ಊಟ ವಿಡಿಯೋ ಉಂಟು. ಇಲ್ಲೊಂದು ಗಡಿಯಾರ ಉಂಟು, ಅದರಲ್ಲಿ 4 ಆಯಿತು. ಇಲ್ಲೊಂದು ಬಲ್ಬ್ ಉಂಟು, ಮತ್ತೆ ಇಲ್ಲೊಂದು ಬೆಡ್ ಉಂಟು. ಇನ್ನೊಂದು ಬೆಡ್ ಬರ್ಬೇಕಷ್ಟೇ. ಮತ್ತೆ ಇಲ್ಲೊಂದು ಸ್ಟ್ಯಾಂಡ್ ಉಂಟು. ಅದೇ ರೀತಿ ಇಲ್ಲೊಂದು ಇದುಂಟು ನೋಡಂತೆ. ಅದೇ ರೀತಿ ಚಿಕ್ಕ ರೂಮ್, ಇದು ರೂಮ್ ತರ ಇರುವುದು, PG ತರ ಇಲ್ಲ. ಅದೇ ರೀತಿ ಇದರ ಫ್ರಂಟ್ ಸೈಡ್ ಸಹ ರೂಮೇ ಇರುವುದು. ಅದೇ ರೀತಿ ನಾವು ಈಗ ಸೀದಾ ಕೆಳಗೆ ಹೋಗಿ ಅಲ್ಲು ಉಜ್ಜು, ಆಯ್ತಾ? ಅಲ್ಲು ಉಜ್ಜಿ ಮತ್ತೆ ಬರುವ. PGಯಲ್ಲಿ ಊಟ ಉಂಟು. ಇದಕ್ಕೆ ಪರ್ ಮಂತ್ 5,000 ರೂಪಾಯಿ ಕೊಡಬೇಕು. ಸ್ವಲ್ಪ ಜಾಸ್ತಿ ಆಯಿತು, ಆದರೂ ಸಹ ತೊಂದರೆ ಇಲ್ಲ. ಒಂದು ತಿಂಗಳು ನೋಡುವ, ಮತ್ತೆ ನಾವು ಬೇರೆ ರೂಮ್ ನೋಡುವ. ಇದು ವ್ಯೂ ಪಾಯಿಂಟ್, ನೀವೇ ನೋಡಿ ಕರೆಕ್ಟ್. ಇದು ನಮ್ಮ ರೂಮಿನ ಹೊರಗಡೆ ಸೇರುವ ರೂಮ್ ವ್ಯೂ ಪಾಯಿಂಟ್. ಚಳಿಗೆ ಆಗುದಿಲ್ಲ, ನಮ್ಮ ಕೆಳಗೆ ಹೋಗುವ, ಆಯ್ತಾ? ಕೆಳಗೆ ಹೋಗಿ ಬರುವ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ರೂಮಿನ, ನಮ್ಮ PGನ ಫ್ರಂಟ್ ಸೈಡ್ ಇರುವ ರೋಡ್, ಆಯ್ತಾ? ಇದು ಒಳ್ಳೆ ರೀತಿಯಲ್ಲಿ ಮರ ಗಿಡ ಮನೆಯೆಲ್ಲ ಉಂಟು. ನಾವು ಕೆಳಗೆ ಹೋಗಿ ಅಲ್ಲು ಉಜ್ಜೆಲ್ಲ ಬರುವ. ಮತ್ತೆ ಒಳ್ಳೆ ರೀತಿಯಲ್ಲಿ ಮೈಂದುಂಟು, ಎಡ್ಡ ರೀತಿಯಲ್ಲಿ ಮೈಂದುಂಟು. ಹಾಯ್ ಫ್ರೆಂಡ್ಸ್, ಚಹಾ ಬಂತು. ಈಗ ಗಂಟೆ ಎಷ್ಟು ಗಂಟೆ? ಕರೆಕ್ಟ್ 8:10 ಆಯಿತು. ಒಳ್ಳೆ ರೀತಿಯಲ್ಲಿ ಈಗ ಬಿಸಿಲು ಬಂತು, ಸ್ವಲ್ಪ ಚಳಿ ಉಂಟು. ಅದೇ ರೀತಿ ಚಾಯ್ ಎಂತದ ಇರ್ಬೇಕಾದ್ರೆ PGಯ ಅಷ್ಟು ಒಳ್ಳೇದಿಲ್ಲ. ಇದು ಜೀರಿಗೆ ಗಂಜಿ ಅಂತ ಹೇಳ್ಬೋದು. ಇದು ಶೀರ ತರ ಇಲ್ಲ ನೋಡ್ಲಿಕ್ಕೆ. ಬೆಳಿಗ್ಗೆ ಚಹಾ ಈ ರೀತಿ, ತೊಂದರೆ ಇಲ್ಲ. ಇದು ಜೀರಿಗೆ ಗಂಜಿ, ಮತ್ತೊಂದು ಶೀರ. ಚಾ ಇಲ್ಲ, ಇದು ಚಾ ಇಲ್ಲದ ಮೈಸೂರು PG. ಆಯ್ತಾ? ಒಂದು
ಹಾಯ್ ಫ್ರೆಂಡ್ಸ್, ಬಿರಿ ಮಳೆ ಬರ್ತುಂಟು. ಅದೇ ರೀತಿ ನಾಳೆ ಬರಲಿಕ್ಕೆ ಹೇಳಿದ್ದಾರೆ ನಮ್ಮ ವರ್ಕ್ ಸ್ಟೇಷನ್ಗೆ. ಯಾವ ವರ್ಕ್ ಅಂತ ಮತ್ತೆ ಹೇಳ್ತೇನೆ, ಸ್ವಲ್ಪ ದಿವಸ ಖಾಲಿ ಇಲ್ಲ, ಮತ್ತೆ ಹೇಳ್ತೇನೆ. ಈಗ ನಾವು ಮೈಸೂರಿನಿಂದ 11 ಕಿಲೋಮೀಟರ್ ದೂರದ ಪ್ಲೇಸು, ಎಂಜಾಯ್ ಪ್ಲೇಸ್ ಇದೆ, ಉಟ್ಗಲ್ಲಿ, ಊಟ ಮಾಡುವ ಗಲ್ಲಿ, ಉಟ್ಗಲ್ಲಿ. ಹಾಯ್ ಫ್ರೆಂಡ್ಸ್, ಮೈಸೂರಿನಲ್ಲಿ ನಾನು ನೋಡಿದ ಒಂದು ಜನರೇಟರ್ಸ್ ನೋಡಿ ಅಂತೆ, ಒಂದು ವ್ಯಾನ್ ಜನರೇಟರ್. ಮಳೆ ಬಂತು, ಇದೊಂದು ಜನರೇಟರ್ ಫ್ರೆಂಡ್ಸ್, ನೋಡಿ ಕ್ಲಿಯರ್ ಆಗಿ ನೋಡಿ. ಒಳ್ಳೆ ರೀತಿಯಲ್ಲಿ ಬಾಡಿಗೆ ಒಂದು ಐಡಿಯಾ, ಒಳ್ಳೆ ರೀತಿಯ ಐಡಿಯಾ, ಸೂಪರ್ ಆದ್ರ ಅದ ಬಾಡಿಗೆ ಆಗ್ಲದ ತೊಂಡಿರೋದು ರೆಸಾರ್ಟ್ ತಗಲು. ಹಾಯ್ ಫ್ರೆಂಡ್ಸ್, ನಮ್ಮ ಉಳ್ಳಾಯಿನ ಈ ಪ್ಲೇಸ್ ಇಡು ಉಟ್ಗಲ್ಲಿ ಅನ್ಬೋಣ ಪ್ಲೇಸ್ ಉಳ್ಳಾಯಿನ ಒಂದು ಮೈಸೂರು ಹಿಡಿದು 11 ಕಿಲೋಮೀಟರ್ ದೂರ ಉಳ್ಳಾಯಿನ ಎಡ್ಡೆ ರಶ್ ಉಂಡು. ಆಂಡ ನಮ್ಮ ಒಂಜಿ ಇಂಟರ್ವ್ಯೂ ಒಂಜಿ ಪ್ಲೇಸ್ ಇತ್ತಿಲ್ಲ, ಆ ಪ್ಲೇಸ್ ಪೋಯ ಎಲ್ಲ ಬರಿಯರ ಬಂಡೇರು ನಿಂಜ ಹೊರತು ಕುಳ್ಳೇರು ಮುಳಡ್ಡೆ ಮೀನುಂಡು ಫ್ರೆಂಡ್ಸ್. ತೊಳೆದುಳಿ ಸುದೆತ್ತ ಮೀನು ಅಂತ ಹೋಜೋಡು, ಏನ್ ಸಾಂಕಡ ಮೀನು ಅದಪ್ಪು, ಮಳಮಳ ಮೀನುಂಡು, ಮೀನು ಅದು ಸುದೆತ್ತ ಮೀನ ಅದ. ಈಗ ನಾವು ಯಾರು ಕಟ್ ಮಾಡಬೇಕು, ಯಾಕಂದ್ರೆ ಇಂಟರ್ವ್ಯೂ ಹೋಗುದಲ್ಲ, ಅಲ್ಲಿ ಕಿರಿಕಿರಿ ಮಾಡ್ತಾರೆ. ಅದನ್ನ ಯಾರು ಕಟ್ ನಾರ್ಮಲ್ ಕಟ್ ಮಾಡುವ, ಅದಕ್ಕೆ ನಾವು ನಾರ್ಮಲ್ ಕಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾಳೆ ಹೋಗ್ಲಿಕ್ಕೆ ಇಂಟರ್ವ್ಯೂ ಪ್ಲೇಸ್ಗೆ ಯಾರು ಕಟ್ ಮಾಡಿ ಮತ್ತೆ ಬರುವ. ಇಲ್ಲೊಂದು ಯಾರು ಕಟ್ ಶಾಪ್ ಉಂಟು, ಅಲ್ಲಿಗೆ ಹೋಗಿ ಮತ್ತೆ ಬರುವ ಆಯ್ತಾ. ಹಾಯ್ ಫ್ರೆಂಡ್ಸ್, ಕೂದಲೆಲ್ಲ ತೆಗೆದಾಯಿತು, ಇನ್ನು ಊಟ ಮಾಡಬೇಕು. ಇನ್ನು ನಾಳೆ ಹೋಗ್ಲಿಕ್ಕೆ ಆ ಒಂದು ಪ್ಲೇಸ್ಗೆ, ಆ ಒಂದು ಕಂಪನಿಗೆ ನಾಳೆ ಹೋಗ್ಲಿಕ್ಕೆ, ನಾಳೆ ಡೇಟ್ ಕೊಟ್ಟಿದ್ದಾರೆ. ಇನ್ನು ಯಾರ್ ಕಟ್ ಎಲ್ಲ ಮಾಡ್ಲಿಕ್ಕೆ, ಯಾರ್ ಕಟ್ ಎಲ್ಲ ಮಾಡಿತ್ತು, ಫ್ರೆಂಡ್ ಯಾರ್ ಕಟ್ ಮಾಡ್ತಾ ಇದ್ದಾನೆ. ಅದೇ ರೀತಿ ನಾವು ಊಟ ಎಲ್ಲ ಮಾಡಬೇಕು, ಮತ್ತೆ ಆದ್ರೆ ಮತ್ತೆ ಸಿಗುವ.